ಎಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾರ್ಯಾಚರಿಸುತ್ತಿರುವ ಉಷ್ಣ ವಿದ್ಯುತ್ ಸ್ಥಾವರ ತನ್ನ ಪೈಪ್ಲೈನ್ ಹಾದು ಹೋಗುವ ಪ್ರದೇಶದಲ್ಲಿ ತಂತಿ ಬೇಲಿ ನಿರ್ಮಿಸುತ್ತಿರುವುದರ ವಿರುದ್ಧ ಸ್ಥಳೀಯರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ತಂತಿ ಬೇಲಿ ನಿರ್ಮಿಸುತ್ತಿರುವ ಪ್ರದೇಶದಲ್ಲಿ ಸೇರಿದ ಸ್ಥಳೀಯ ಗ್ರಾಮಸ್ಥರು ಬೇಲಿ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರ ಪರವಾಗಿ ಮಾತನಾಡಿದ ಅಶೋಕ್ ರಾಜಬೀಡು ಅವರು, ಸುಮಾರು 12 ವರ್ಷಗಳ ಕಾಲ ತೆರೆದುಕೊಂಡಿದ್ದ ಪೈಪ್ಲೈನ್ ಹಾದು ಹೋದ ಪ್ರದೇಶದಲ್ಲಿ ದಿಢೀರ್ ತಂತಿ ಬೇಲಿ ಹಾಕುತ್ತಿರುವುದರಿಂದ ಕೆಲವು ಮನೆಗಳಿಗೆ ಸಂಪರ್ಕ ರಸ್ತೆ ಇಲ್ಲದೆ ಸುತ್ತು ಬಳಸಿ ಮನೆ ಸೇರಬೇಕಾದ ಅನಿವಾರ್ಯತೆ ಸ್ಥಿತಿ ಒಂದು ಕಡೆಯಾದರೆ, ಮತ್ತೊಂದು ಕಡೆ ಸುಮಾರು 50 ಎಕರೆ ಕೃಷಿ ಭೂಮಿಯಲ್ಲಿ ಕೃಷಿ ಚಟುವಟಿಕೆ ನಡೆಸಲು ಅಸಾಧ್ಯ ಎಂಬಂತಾಗಿದೆ. ಆ ಕಾರಣದಿಂದಾಗಿ ಈ ಭಾಗದಲ್ಲಿ ತಂತಿ ಬೇಲಿ ನಿರ್ಮಿಸದಂತೆ ಸ್ಥಳಕ್ಕೆ ಬಂದ ಯುಪಿಸಿಎಲ್ ಅಧಿಕಾರಿಗಳ ಮುಂಭಾಗ ಸ್ಥಳದಲ್ಲಿದ್ದ ತಹಶೀಲ್ದಾರ್ ಪ್ರತಿಭಾ ಆರ್ ಅವರು ಅವರಲ್ಲಿ ಆಗ್ರಹಿಸಿದ್ದಾರೆ. ಗ್ರಾಮಸ್ಥರ ಮಾತಿಗೆ ಸ್ಪಷ್ಟನೆ ನೀಡಿದ ಯುಪಿಸಿಎಲ್ ಅಧಿಕಾರಿ ಗಿರೀಶ್ ನಾಬಡ, ಪೈಪ್ಲೈನ್ ಹಾದು ಹೋದ ಪ್ರದೇಶದಲ್ಲಿ 25 ಮೀಟರ್ ವಶಪಡಿಸಿಕೊಳ್ಳಲಾಗಿದ್ದು, ಅದಕ್ಕೆ ತಂತಿ ಬೇಲಿ ಹಾಕಲಾಗ್ತಾ ಇದೆ. ನಾವು ಪೈಪ್ ಅಳವಡಿಕೆ ಸಂದರ್ಭ ತಾತ್ಕಾಲಿಕವಾಗಿ ನಿರ್ಮಿಸಿದ ರಸ್ತೆಯನ್ನು ತೋರಿಸಿ ಸ್ಥಳೀಯ ಕೆಲ ಮಂದಿ ಸುಳ್ಳು ಹೇಳಿ ಜಾಗ ಮಾರಾಟ ನಡೆಸುತ್ತಿದ್ದು ಮಾತ್ರವಲ್ಲ, ಬೃಹತ್ ವಾಹನಗಳು ಈ ತಾತ್ಕಾಲಿಕ ರಸ್ತೆಯಲ್ಲಿ ಸಂಚರಿಸುತ್ತಿರುವುದರಿಂದ ಪೈಪ್ಲೈನ್ಗೆ ಹಾನಿಯಾಗುವ ಸಾಧ್ಯತೆ ಇರುವ ಕಾರಣ ನಾವು ತಂತಿ ಬೇಲಿ ನಿರ್ಮಿಸುತ್ತಿದ್ದೇವೆ ಎಂದಿದ್ದಾರೆ. ದಾಖಲೆಗಳನ್ನು ಪರಿಶೀಲಿಸಿ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ ಸಮಸ್ಯೆಗೆ ಸೂಕ್ತ ಪರಿಹಾರ ಸೂಚಿಸುವ ಭರವಸೆಯನ್ನ ನೀಡಿದ್ದು, ತಾತ್ಕಾಲಿಕ ಪರಿಹಾರವಾಗಿ ಕಾಲ್ನಡಿಗೆಯಲ್ಲಿ ಸಂಚರಿಸುವುದಕ್ಕಾಗಿ ಒಂದಿಷ್ಟು ಭಾಗದ ತಂತಿ ಬೇಲಿಯನ್ನು ತೆರವುಗೊಳಿಸಿಕೊಡುವಂತೆ ಯುಪಿಸಿಎಲ್ ಅಧಿಕಾರಿಗಳಲ್ಲಿ ತಹಶೀಲ್ದಾರ್ ಜನರ ಪರವಾಗಿ ಮನವಿಯನ್ನ ಮಾಡಿದ್ರು. ಅಧಿಕಾರಿಗಳು ಅದಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ್ದರಿಂದ ಕಾಲ್ನಡಿಗೆ ದಾರಿ ತೆರವುಗೊಳ್ಳುವ ಮೂಲಕ ಸದ್ಯಕ್ಕೆ ಸಮಸ್ಯೆ ಒಂದಿಷ್ಟು ದಿನ ಮುಂದೂಡಲ್ಪಟ್ಟಿದೆ.